ಕುಂದಾಪುರ ತಾಲೂಕಿನ ಹೆಂಗವಳ್ಳಿ ಗ್ರಾಮದ ಮತದಾರರು ಚುನಾವಣೆಯನ್ನ ಬಹಿಷ್ಕರಿಸಿ ಜಿಲ್ಲಾಧಿಕಾರಿಗೆ ಪತ್ರವನ್ನ ಬರೆದಿದ್ದಾರೆ. ಗ್ರಾಮಕ್ಕೆ ಸೂಕ್ತವಾದ ರಸ್ತೆ ಹಾಗೂ ಕುಡಿಯುವ ನೀರನ್ನ ಒದಗಿಸುವಲ್ಲಿ ಸ್ಥಳೀಯ ಪಂಚಾಯತ್ ವಿಫಲವಾಗಿದೆ. ಆದ್ದರಿಂದ ತಾವು ಈ ಬಾರಿಯ ಮತದಾನವನ್ನ ಬಹಿಷ್ಕರಿಸುವುದಾಗಿ ಜಿಲ್ಲಾಧಿಕಾರಿಗೆ ಪತ್ರದ ಮೂಲಕ ತಿಳಿಸಿದ್ದಾರೆ. ಹೆಂಗವಳ್ಳಿ ಗ್ರಾಮ ಪಂಚಾಯತಿನ ಈ ಕೊಡಬೈಲು ಎಂಬ ಪ್ರದೇಶಕ್ಕೆ ಮುಖ್ಯ ರಸ್ತೆಯಿಂದ ಸಂಪರ್ಕ ರಸ್ತೆ ಕಡಿತವಾಗಿದ್ದರಿಂದ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈಗಾಗಲೇ ಮನವಿ ಸಲ್ಲಿಸಿದೆ. ಜಿಲ್ಲಾಧಿಕಾರಿಗೆ ಮತ್ತು ತಹಸೀಲ್ದಾರಿಗೆ ಸುಮಾರು ಸರ್ತಿ ಅವರು ಇಲ್ಲಿ ಬಂದು ಸ್ಥಳ ಪರಿಶೀಲನೆ ಮಾಡಿದ ನಂತರ ಇಲ್ಲಿ ಸರ್ಕಾರಿ ಜಾಗದಲ್ಲಿ ನಾವು ಸರ್ಕಾರಿ ಜಾಗದಲ್ಲಿ ಸ್ಥಳ ಪರಿಶೀಲನೆ ಇದು ರಸ್ತೆಯನ್ನು ಕೇಳಿದ್ದು. ಹಿಂದೆ ಏನು ಪಟ್ಟ ಜಾಗದಲ್ಲಿ ಏನು ಮಾಡಿದ್ರು, ಸರ್ಕಾರಿ ಜಾಗದಲ್ಲಿ ನನ್ನ ಪಟ್ಟ ಜಾಗವಂತ ಕೋರ್ಟ್ ನಲ್ಲಿ ಸ್ಟೇ ತಂದಿರು. 15-20 ವರ್ಷ ಆಯ್ತು, ಕೋರ್ಟ್ ಅಲ್ಲಿ ವೇಕೆಂಟ್ ಆಗಿದೆ. ಈಗ ಅದು ಪಟ್ಟ ಜಾಗ ಅಲ್ಲ, ಸರ್ಕಾರಿ ಅಂತ. ಈಗ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿದ್ರೆ ಅವ್ರೇನ್ ಮಾಡಿದ್ರು, ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡಿದ್ರು. ಇದನ್ನು ಕೂಡಲೇ ಮಾಡಿ ಕೊಡ್ಬೇಕಂದ್ರೆ ಪಂಚಾಯತಿಯವರು ಇದನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಇಲ್ಲಿಯ ತನಕ ರಸ್ತೆ ಎಂಬುದು ಸ್ವಲ್ಪನೂ ಆಗಿಲ್ಲ. ಯಾಕಂದ್ರೆ ಇಲ್ಲಿ ಮೂಲ ಸೌಕರ್ಯ ರಸ್ತೆ ಬೇಕಾಗಿರೋದು. ಇಲ್ಲಿಂದ ಒಂದು 15-20 ಮನೆ ಇದೆ, ಸುಮಾರು ಒಂದು 200-250 ಜನಸಂಖ್ಯೆ ಇದ್ದಾರೆ. ಶಾಲೆಗೆ ಹೋಗುವವರಿದ್ದಾರೆ, ಕಾಲೇಜಿಗೆ ಹೋಗುವವರಿದ್ದಾರೆ, ತುಂಬಾ ಜನ ಕೆಲಸ ಉದ್ಯೋಗ ಮಾಡ್ಕೊಂಡಿದ್ದಾರೆ. ಅವರಿಗೆ ದಿನನಿತ್ಯ ಸೇವೆ ಮಾಡಬೇಕು, ಉದ್ಯೋಗ ಆಗ್ಬೇಕು. ಆದ್ರೆ ಅವ್ರಿಗೆ ಹೋಗ್ಲಿ ಬರ್ಲಿಕ್ಕೆ ಅನುಕೂಲತೆ ಇಲ್ಲ. ಆದ್ರಿಂದ ನಾವು ಸಂಬಂಧಪಟ್ಟ ಇಲಾಖೆಗಳಿಗೆ ಹೇಳಿದಾಗ ಅವ್ರೇನ್ ಹೇಳ್ತಾರೆ, ಹಾರಿಕೆ ಉತ್ತರಗಳನ್ನು ಕೊಡ್ತಾರೆ. ಈ ಸತಿ ನಾವೇನು ಮಾಡಿದ್ದೇವೆ, ಚುನಾವಣೆಯನ್ನು ಬಹಿಷ್ಕಾರ ಮಾಡ್ಬೇಕಂತ ಮಾಡಿದ್ವಿ. ನಾವು ಡಿಸಿಗೆ ಮನವಿ ಮಾಡಿದ್ರು, ಅವರು ಏನು ರೆಸ್ಪಾನ್ಸ್ ಮಾಡಿಲ್ಲ. ಇಲ್ಲಿ ತನಕ ಅವರಿಗೆ ಮನವಿ ಕೊಟ್ಟು ನಾವು ಚುನಾವಣಾ ಬಹಿಷ್ಕಾರ ಮಾಡ್ತೀವಿ ಅಂತ. ಇಲ್ಲಿ ತನಕ ಯಾವುದೇ ಒಬ್ಬ ಅಧಿಕಾರಿಗಳು ಈ ಸ್ಥಳಕ್ಕೆ ಬಂದು ಯಾವುದೇ ಒಂದು ಮಾಹಿತಿ ಕಲೆ ಹಾಕಿಲ್ಲ. ರಸ್ತೆಗಾಗಿ ಕಳೆದ 15 ವರ್ಷಗಳಿಂದ ಹೋರಾಡುತ್ತಲೇ ಬಂದಿದ್ದ ಗ್ರಾಮಸ್ಥರಿಗೆ ಗ್ರಾಮ ಪಂಚಾಯತ್ ಅರ್ಧಂಬರ್ಧ ರಸ್ತೆ ಕಲ್ಪಿಸಿದ್ದು, ಅನಾರೋಗ್ಯ ಪೀಡಿತರು ಹಾಗೂ ಶಾಲಾ ಮಕ್ಕಳು ಶಾಲೆಗೆ ತೆರಳಬೇಕಾದ್ರೆ ಗುಡ್ಡಗಾಡಿನಲ್ಲಿ ನಡೆದುಕೊಂಡು ಹೋಗುವ ಪರಿಸ್ಥಿತಿ ಇದೆ. ಅಲ್ಲದೆ ಈ ಭಾಗಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆಯೂ ಇಲ್ಲದಿದ್ದು ಕೋಡಬೈಲ್ ಹೊಳೆಯ ನೀರನ್ನೇ ಜನ ಅವಲಂಬಿಸುವಂತಾಗಿದೆ. ಅದರಿಂದ ಈ ಬಾರಿಯ ಚುನಾವಣೆಯನ್ನ ಬಹಿಷ್ಕರಿಸುವ ನಿರ್ಧಾರ ಮಾಡಿರುವ ಗ್ರಾಮಸ್ಥರು ಈಗಾಗಲೇ ಉಡುಪಿ ಜಿಲ್ಲಾಧಿಕಾರಿ ಪ್ರಿಯಾಂಕಾ ಮೇರಿ ಫ್ರಾನ್ಸಿಸ್ ಅವರಿಗೆ ಪತ್ರ ಬರೆದರೂ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ. ಇದರಿಂದ ಹೆಂಗವಳ್ಳಿ ಗ್ರಾಮದ ಕೋಡಬೈಲ್ ಹಾಗೂ 90 ಪರಿಸರದ 100 ಮತದಾರರು ಚುನಾವಣೆಯನ್ನ ಬಹಿಷ್ಕರಿಸುವ ನಿರ್ಧಾರವನ್ನ ತಳೆದಿದ್ದಾರೆ. ನಮ್ಮ ನೀರಿಲ್ಲ, ರಸ್ತೆ ಇಲ್ಲ, ಏನೂ ಇಲ್ಲ, ನೊಳ್ಳಿ ಇಲ್ಲ. ನಾವು ಮಕ್ಕಳು ಶಾಲೆ ಬಿಡ್ತಾರೆ ಎತ್ಕೊಂಡೆ ಹೋಯ್ಕು. ಬಾಣಂತೇರಿದ್ರು ಅವ್ರನ್ನ ಎತ್ಕೊಂಡು ಹೋಗ್ಬೇಕು, ಬುಸ್ರಿಯರಿದ್ರು ಇವ್ರನ್ನ ಒತ್ಕೊಂಡೆ ಹೋಗ್ಬೇಕು ಜೋಲಿಯಲ್ಲಿ. ಈಗ ಮೊನ್ನೆ ನಮ್ಮ ತಂಗಿ ಮಗಳಿಗೆ ಹೆರಿಗೆ ಡಿಲವರಿ ಆಯ್ತು, ಒತ್ಕೊಂಡೆ ಹೋದ್ದು, ನೋವು ಶುರುವಾಯ್ತು. ಒಂದು ರಸ್ತೆ ಇಲ್ಲ, ಒಂದು ನೀರಿಲ್ಲ, ಏನೂ ಇಲ್ಲ ನಮಗೆ. ನಾವು ಬಡವರು. ನಮ್ಮನ್ನು ಓಟ್ ಹಾಕಿ ನಳಿಗೆ ಒಂದು ಬತ್ತರ ಬಿಟ್ರೆ ಮತ್ತೆ ನೀವು ಸತ್ರಿ ಇದ್ರಿ ಉಂಡ್ರಿ ತಿಂದ್ರಿ ಅಂತ ಕೇಂಬರು ಒಬ್ಬರೂ ಇಲ್ಲ. ಆ ಥರದಂಗೆ ಇತ್ತು. ನಾವು ಇಷ್ಟು ಮನೆಯರು, ಹಳಿಯರು ಮತ್ತು ಮಕ್ಕಳು, ಬಸ್ರಿಯರು, ಅವರಿಗೆಲ್ಲ ಏನೂ ಇದಿಲ್ಲ. ಎಲ್ಲ ಬಿದ್ದು ಮತ್ತು ಕೊಯ್ಕಲ್ ನೋವು ಆಯೇ ಇಪ್ಪರು ನಡುಕಾಗದೆ ಕೂಕೊಂಡು ಪೂರ ಅದು ಹೊತ್ಕೊಂಡೇ ಹೋಗ್ಬೇಕು. ನಾವು ಹುಡುಗರು ಮಕ್ಕಳೆಲ್ಲ ಮನೇಲಿ ಅದನ್ನೇ ಕಾಣ್ತಾ ಇಕೊಂಡು ನಮ್ಮ ಜೀವನ ಹಾಗೆ ಹಾಕ್ದು ಹೇಳಿ, ಜೀವನ ಹಾಕೋದು ಭಾರಿ ಕಷ್ಟ ಇತ್ತು.